ನಮ್ಮ ಪರಂಪರೆಯನ್ನು, ನಮ್ಮ ಪದ್ಧತಿಯನ್ನು, ನಮ್ಮ ಉಡುಪುಗಳನ್ನು ಧರಿಸಿಕೊಂಡು ಮಾಡೋದಕ್ಕೆ ನಮಗೆ ರಜಾ ದಿನಗಳಿದ್ದಾವೆ, ಹಬ್ಬ ಹರಿದಿನಗಳಿದ್ದಾವೆ. ನಾವು ಪಿಕ್ನಿಕ್ ಅಂತ ಪಾರ್ಕಿಗೆ ಹೋಗ್ಬೋದು, ಆವಾಗ ನಾವು ಯಾವ ಬಟ್ಟೆಗಳನ್ನಾದರೂ ಧರಿಸ್ಕೊಂಡು ಹೋಗ್ಬೋದು. ನಾವು ನಮ್ಮ ಮನಸ್ಸಿಗೆ ಇದು ಬಂತು, ನಮ್ಮ ತಿಳಿವಳಿಕೆಗೆ ಬಂತು, ನಮ್ಮ ವಿವೇಕಕ್ಕೆ ಬಂದಿರೋದ್ರಿಂದ ನಾವು ಹೇಳ್ತಿದ್ವಿ. ನಾವು ಅವರೆಲ್ಲರೂ ಸಹ ಏನು ಧಾರ್ಮಿಕ ಮುಖಂಡರಿದ್ದಾರೆ, ಮಠಾಧೀಶರು ಅಂತ ಅಷ್ಟೇ ಅಲ್ಲ, ಮಸೀದಿಗಳಿರ್ತಕ್ಕಂಥ ಮೌಲಿಗಳು, ಪಾದ್ರಿಗಳು, ಅವ್ರ ಧಾರ್ಮಿಕ ಮುಖಂಡರು ಸಹ ಅವ್ರ ಮಕ್ಕಳಿಗೆ ಹೇಳ್ಕೋಬೇಕು. ನಾನು ಅದಕ್ಕೆ ನಾವು ಪರಂಪರೆಯನ್ನು ಇಂದು ಹಿಜಾಬ್ ಹಾಗೂ ಕೇಸರಿ ಶಾಲು ವಿವಾದದಿಂದ ಶಾಂತಿ ಕದಡುವಂತಾಗಿದೆ. ಬದಲಿಗೆ ಶಾಂತಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಬಿ ಕಲ್ಕೆರೆ ಅಲ್ಲಮಪ್ರಭು ಪೀಠಾಧ್ಯಕ್ಷರಾದ ತಿಪ್ಪೇರುದ್ರ ಸ್ವಾಮೀಜಿ ಅಭಿವ್ಯಕ್ತಪಡಿಸಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಶನಿವಾರ ನಡೆದ ಹಿಜಾಬ್ ಹಾಗೂ ಕೇಸರಿ ಶಾಲು ಶಾಲಾ ಕಾಲೇಜು ತೆರೆಯುವ ಕುರಿತಾದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿಜಾಬ್ ಹಾಗೂ ಕೇಸರಿ ಶಾಲು ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದೆಲ್ಲೆಡೆ ಉದ್ವಿಗ್ನ ವಾತಾವರಣ ತಾರಕಕ್ಕೇರುತ್ತಿದೆ. ಪರಿಣಾಮ ಹಿಂದೂ ಮುಸ್ಲಿಮರ ನಡುವೆ ಸೋದರ ಸಮಾನತೆ ಭಾವನೆಗೆ ಧಕ್ಕೆಯುಂಟಾಗುತ್ತಿದೆ. ಅಲ್ಲದೆ ಬಂಗಾರದಂತಹ ಭವಿಷ್ಯ ಕಟ್ಟಿಕೊಳ್ಳುವ ಮಕ್ಕಳ ಬದುಕಿನಲ್ಲಿ ಹಿಜಾಬ್ ಸಮವಸ್ತ್ರದ ಕಿಡಿಬರೆ ಎಳೆಯುವಂತಾಗುತ್ತಿದೆ. ಅಲ್ಲದೆ ಬಂಗಾರದಂತಹ ಭವಿಷ್ಯ ಕಟ್ಟಿಕೊಳ್ಳುವ ಮಕ್ಕಳ ಬದುಕಲ್ಲಿ ಹಿಜಾಬ್ ಸಮವಸ್ತ್ರದ ಕಿಡಿಬರೆ ಎಳೆದಂತಾಗುತ್ತಿದೆ. ಈ ವಿಚಾರದಲ್ಲಿ ಸ್ವಾರ್ಥ ರಾಜಕೀಯ ನಾಯಕರ ಹಸ್ತಕ್ಷೇಪವಿದೆ ಎಂದು ಆರೋಪಿಸಿದರು. ಈಗಾಗಲೇ ಕೊರೋನಾ ಎಂಬ ಮಹಾಮಾರಿ ಅಟ್ಟಹಾಸದಿಂದ ನಲುಗಿದ್ದ ಮಕ್ಕಳು ಶಾಲೆ ಕಾಲೇಜುಗಳಿಂದ ದೂರ ಉಳಿಯಬೇಕಾಯಿತು. ಪೋಷಕರು ಪ್ರತಿದಿನ ಗೊಂದಲಕ್ಕೀಡಾಗುವ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಂದು ಹಿಜಾಬ್ ಹಾಗೂ ಸಮವಸ್ತ್ರ ಧರಿಸುವ ಕುರಿತಾದ ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಧರ್ಮಗಳ ಸಾಂಪ್ರದಾಯಿಕ ಆಚಾರ ವಿಚಾರಗಳು ಶಾಲಾ ಮಕ್ಕಳಲ್ಲಿ ಕೋಮುಗಲಭೆಯಂತಹ ಅಹಿತಕರ ಘಟನೆಗಳು ಕಲಿಕೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಮಂಡ್ಯದಲ್ಲಿ ಜೈ ಶ್ರೀರಾಮ್ ಹಾಗೂ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆ ಪ್ರತಿ ಘೋಷಣೆಗಳ ಕಾವು ಇನ್ನಷ್ಟು ಅಶಾಂತಿ ಉಲ್ಬಣಗೊಳ್ಳುವಂತೆ ಮಾಡಿತ್ತು. ಇದು ಅಷ್ಟು ಆರೋಗ್ಯಕರವಲ್ಲ. ಧರ್ಮಗಳ ಹಾಗೂ ಜನರ ನಡುವೆ ಶಾಂತಿ ಸೌಹಾರ್ದತೆಯನ್ನು ಕದಡುತ್ತದೆ ಎಂದರು. ಬುದ್ಧ, ಬಸವ, ಅಂಬೇಡ್ಕರ್, ಶರೀಫರು ಸಮಾನತೆಯನ್ನು ಸಾರಿದ ಮಹನೀಯರು. ಅಂಥವರ ತತ್ವಾದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಸರ್ವರು ಸಮಾನರೆಂಬ ಸಮವಸ್ತ್ರ ಧರಿಸಬೇಕು. ಪರೀಕ್ಷಾ ಹಿತದೃಷ್ಟಿಯಿಂದ ಶಾಲೆಗಳಿಗೆ ಶಾಂತಿ ಸೌಹಾರ್ದತೆಯ ಭಾವನೆಯಿಂದ ಬರುವಂತಾಗಬೇಕಿದೆ. ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಿದೆ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಲಿಂಗಾಯತ ಧರ್ಮ ಹಿತರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಪ್ರಶಾಂತ್, ರೈತ ಮುಖಂಡ ಪಂಚಾಕ್ಷರಯ್ಯ, ಹೊನಸಿಗೆರೆ ಶಿವಕುಮಾರ ಸ್ವಾಮಿ ಇದ್ದರು. ನಮ್ಮ ದೇಶದಲ್ಲಿ ಕೊರೋನಾ ಅಂತಕ್ಕಂಥ ಮಹಾಮಾರಿ ರೋಗ ಬಂದು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗಿದೆ. ಮಕ್ಕಳನ್ನು ಯಾವ ರೀತಿಯಾಗಿ ವಿದ್ಯಾಭ್ಯಾಸ ಕೊಡಿಸಬೇಕು ಅನ್ನುವಂಥ ವಿಚಾರದಲ್ಲಿ ಪೋಷಕರು ಗೊಂದಲದಲ್ಲಿ ಒಳಗಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದು ಶಾಲೆಯ ಸಮವಸ್ತ್ರದ ವಿಚಾರವನ್ನು ಇಟ್ಟುಕೊಂಡು ಭಾಳ ಇದೊಂದು ಭಯಾನಕರವಾಗಿ, ಭೀಕರವಾಗಿ ಜನರ ಮಧ್ಯೆ ಸಂಘರ್ಷಕ್ಕೆ ಕಾರಣ ಆಗ್ತಾಯಿದೆ. ಅದಕ್ಕೋಸ್ಕರ ಏನು ಶಾಲಾ ಆಡಳಿತ ಮಂಡಳಿ ಜಾರಿ ತಂದಿರ್ತತೆ, ಆ ಒಂದು ಸಮವಸ್ತ್ರದ ಉಡುಪುಗಳನ್ನು ಧರಿಸ್ಕೊಂಡು ಮಕ್ಕಳು ಬಂದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಸಮಾಜದಲ್ಲಿ ಶಾಂತಿಯ ವಾತಾವರಣ ಇದ್ದು ಆ ಶಾಂತಿಯನ್ನು ಕದಡದೇ ಇರೋದಕ್ಕೆ ಅನುಕೂಲ ಆಗುತ್ತೆ. ಪರಂಪರೆಯ ಶರಣ ಧರ್ಮದವರಾಗಿ ನಮ್ಮ ಲಿಂಗಾಯತ ಸಮಾಜ ಮುಖ್ಯವಾಗಿ ಆ ವರ್ಗದವರಿಗೆ, ದೀನದಲಿತರಿಗೆ, ಮುಸ್ಲಿಮರಿಗೆ ನಾನು ಎಲ್ಲ ಮಕ್ಕಳಿಗೂ ಹೇಳೋದು ಅಷ್ಟೇ, ನೀವು ವಿದ್ಯಾವಂತರಾಗಿ ವಿದ್ಯಾರ್ಥಿಗಳಾಗಿ ಶಾಲೆಗೆ ಬನ್ನಿ. ನೀವು ಯಾವುದೇ ಮತೀಯ ವಾದವನ್ನು ನಿಮ್ಮ ತಲೆಯಿಂದ ಹೊರಗಿಡ್ರಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ದಲಿತ ಅಂತಕ್ಕಂಥ ಮತೀಯ ಭಾವನೆಗಳನ್ನು ಶಾಲೆಯಿಂದ ಹೊರಗಿಡಿ. ನಮಗೆ ಒಂದು ಕೋಮುಗಲಭೆ ಬಿತ್ತುವಂಥ ವಿಚಾರಗಳು ಬರಬಾರ್ದು ಅಂತ ನಾನು ಒಬ್ಬ ಸ್ವಾಮೀಜಿಯಾಗಿ ದಲಿತ ಪರವಾಗಿ ಚಳುವಳಿ ಪಡೆದೀನಿ. ನಾನು ಒಂದು ನಿಮಿಷ ಇದು ಕ್ಲಿಯರ್ ಮಾಡ್ತೀನಿ. ಇದೊಂದು ವಿಚಾರ ನೀವು ಸಂಜಯವರ ಭಾವಚಿತ್ರವನ್ನು ತೆಗೆದ್ರು ಅನ್ನೋ ವಿಚಾರಕ್ಕೆ ಬಂದಿರೋದ್ರಿಂದ ಕೆಲವೇ ಸ್ವಾಮಿಗಳಲ್ಲಿ ಇದೇ ತುಮಕೂರಿಂದ ರಾಯಚೂರುವರೆಗೂ ರ್ಯಾಲಿ ಮಾಡಿರ್ತಕ್ಕಂಥ ಸ್ವಾಮೀಜಿ ನಾನು ಒಬ್ಬರು. ಈ ವಿಷಯ ಇದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಹೇಳ್ಬೇಕಂದ್ರೆ
ಪತ್ರಿಕಾರಂಗನೂ ಮೌನವಾಗಿದೆ. ಈ ವಿಷಯ ಚರ್ಚೆ ಕೊಟ್ಟಷ್ಟು, ಪ್ರಚಾರ ಕೊಟ್ಟಷ್ಟು ಅಂಬೇಡ್ಕರ್ ವಿಚಾರ ಪೋರಾಟ ಹೊರಗಿಟ್ಟಿದ್ದಕ್ಕೆ ಯಾರು ಅಷ್ಟು ಚರ್ಚೆ ಮಾಡಿ ಏನು ತೊಂದರೆ ಆಗುತ್ತೆ ಅಂದರೆ, ಈಗ ನೋಡಿ ಮಕ್ಕಳು ಅಂದರೆ ನಾವು ದೇವ್ರ ಸಮಾನ ಅಂತೀವಿ. ಅವರು ದೇವ್ರ ಮಕ್ಕಳಿದ್ದಂಗೆ, ಅವರ ಮನಸ್ಸು ಮೃದುವಾಗಿರುತ್ತೆ. ಅವ್ರಿಗೆ ಯಾವುದು ಜಾತಿ ಭೇದ ಇರಲ್ಲ, ಮೇಲು ಕೀಳು ಇರೋದಿಲ್ಲ. ಯಾಕಂದರೆ ಮೇಲಿಂದ ನಾವು ಯಾಕೆ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ವಿ ಅಂದರೆ, ಮೇಲಿಂದ ಮೇಲೆ ಮಕ್ಕಳು ವಿಚಾರವಾಗಿ, ಶಾಲಾ ಮಕ್ಕಳು ವಿಚಾರವಾಗಿ ಬರ್ತಾ ಇದೆ. ಯಾಕೆಂದರೆ ಈಗ ನೋಡಿ ಕೊರೋನಾ ಒಂದು ಹೇಳಿದ್ವಿ, ಎರಡನೇದು ಮೊಟ್ಟೆ ವಿಚಾರ ಹೇಳಿದ್ವಿ, ಅದಕ್ಕಷ್ಟು ಗೊಂದಲ ಆಯಿತು, ಅದರಲ್ಲೊಂದಿಷ್ಟು ತೊಂದರೆಗಳಾದವು. ಆ ಮಕ್ಕಳು ಅದಕ್ಕೆ ಬಂದು ಬೀದಿಗಿಳಿದು ಹೋರಾಟ ಮಾಡಬೇಕಾಯ್ತು. ಅವಕ್ಕೇನು ಗೊತ್ತಿರಲ್ಲ, ಅವ್ರಿಗೆ ನಾವು ಹೇಳ್ಕೊಡೋದು ಇಂಥವೆಲ್ಲ. ಈಗಲೇ ನಮ್ಮ ಆ ಮಕ್ಕಳ ಮನಸ್ಸನ್ನು, ಆ ಕಲ್ಮಶವನ್ನು ಬಿತ್ತಿದ್ರೆ, ಜಾತಿ ಭೇದಗಳನ್ನು ಬಿತ್ತಿದ್ರೆ, ತಾರತಮ್ಯವನ್ನು ತಂದರೆ, ಕೋಮುವಾದಿ ವಿಚಾರಗಳನ್ನು ನಾವು ಅವರಿಗೂ ಬಿತ್ತಿದ್ರೆ ಮುಂದೆ ಆ ಮಕ್ಕಳು ಭಯವನ್ನು ಪಟ್ಟು ಅಥವಾ ಅವರೇ ಭಯ ಹುಟ್ಟಿಸುವಂಥ ವಾತಾವರಣವನ್ನು ಸಮಾಜದಲ್ಲಿ ಸೃಷ್ಟಿ ಮಾಡಬಾರದು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.